ಕುಂದಾಪುರ ತಾಲೂಕಿನ ತಲ್ಲೂರು ಎಂಬಲ್ಲಿ ಜನಿಸಿರುವ ಅಪರೂಪದ ಕಣ್ಮಣಿ ಇವರು. ಅಪ್ರತಿಮ ಸಾಧಕ, ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವ ಛಲಗಾರ. ವ್ಯವಹಾರ, ಶಿಕ್ಷಣ ಕ್ಷೇತ್ರ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇವರೇ ತಲ್ಲೂರು ಡಾಕ್ಟರ್ ಶಿವರಾಮ ಶೆಟ್ಟಿ. ಎಲ್ಲರ ಪ್ರೀತಿ ಪಾತ್ರರಾಗಿರುವ ಇವರ ಜೀವನ, ನಡೆದು ಬಂದ ಹಾದಿ, ಸಮಾಜದ ಜೊತೆ ಇವರ ಬಾಂಧವ್ಯ ಹೇಗಿತ್ತು ಇವೆಲ್ಲವನ್ನ ತಿಳಿಸಿಕೊಡ್ತೀವಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಇದುವೇ ಈ ಹೊತ್ತಿನ ವಿಶೇಷ, ತಲ್ಲೂರು ಡಾಕ್ಟರ್ ಶಿವರಾಮ ಶೆಟ್ಟಿಯವರ ಕಿರು ಪರಿಚಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಅಂದು ಗುತ್ತಿನ ಮನೆಗೆ ಬಂತು ಅಪರೂಪದ ಮಣಿ. ಇಂದು ನಾಡಿನ ಜನರಿಗೆ ಇವರೇ ಕಣ್ಮಣಿ. ಅದು 1950 ಅಕ್ಟೋಬರ್ 9 ಕುಂದಾಪುರ ಸಮೀಪದಲ್ಲಿರೋ ತಲ್ಲೂರು ಎಂಬ ಪುಟ್ಟ ಗ್ರಾಮದಲ್ಲಿ ಹೆಸರುವಾಸಿಯಾಗಿರೋ ಗುತ್ತಿನ ಮನೆಯಲ್ಲಿ ಮನೆತನಕ್ಕೆ ಹಾಗೂ ಸಮಾಜಕ್ಕೆ ಹೆಸರು ಮಾಡಲೆಂದೇ ಜನಿಸಿದವರು ಇವರು. ಶ್ರೀಮಾನ್ ಅಣ್ಣಯ್ಯ ಶೆಟ್ಟಿ ಮತ್ತು ಶ್ರೀಮತಿ ಕನಕಮ್ಮ ಶೆಟ್ಟಿ ದಂಪತಿಗೆ ಜನಿಸಿದ ಈ ಪುಟ್ಟ ಮಿನುಗುರತ್ನವೇ ತಲ್ಲೂರು ಶಿವರಾಮ್ ಶೆಟ್ಟಿ. ಇವರು ಉಡುಪಿಯ ಮಹಾತ್ಮ ಗಾಂಧಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕ್ರಿಶ್ಚಿಯನ್ ಪ್ರೌಢಶಾಲೆ ಉಡುಪಿ ಹಾಗೂ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದಿರುತ್ತಾರೆ. ತನ್ನ ಕಠಿಣ ಶ್ರಮದಿಂದ ಉಡುಪಿ ಮತ್ತು ಪರಿಸರದಲ್ಲಿ ಉದ್ದಿಮೆಯನ್ನು ಸ್ಥಾಪಿಸಿ ಇದೀಗ ತನ್ನ 10-20 ಉದ್ದಿಮೆಗಳಿಂದ ಕೂಡಿದ ತಲ್ಲೂರು ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಡುಪಿಯ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ, ಮಹಾತ್ಮ ಗಾಂಧಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಶಿಕ್ಷಣಕ್ಕೆ ಮತ್ತು ಶಿಕ್ಷಣ ಸಂಸ್ಥೆಗೆ ಅಪಾರ ಸೇವೆ ಸಲ್ಲಿಸಿದ ಅನುಭವ. ಯಕ್ಷಗಾನ ಕಲಾರಂಗದ ವಿದ್ಯಾಪೋಷಕ್ ಮತ್ತು ಯಕ್ಷನಿಧಿಯ ಅಧ್ಯಕ್ಷರಾಗಿ 7 ವರ್ಷದ ಅವಧಿಯಲ್ಲಿ 1000 ವಿದ್ಯಾರ್ಥಿಗಳಿಗೆ 70 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಿ ದಾಖಲೆ ಮಾಡಿದ್ದಾರೆ. ವಿದ್ಯಾಸಂಸ್ಥೆಗಳ ವಾಚನಾಲಯಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಸಾವಿರಾರು ರೂಪಾಯಿ ಮೌಲ್ಯದ 100 ನೀತಿಬೋಧಕ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ. 179ಕ್ಕೂ ಮಿಕ್ಕಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ನೀಡಿದ ಅನುಭವವಿದೆ. ಉಡುಪಿ ಕ್ರಿಶ್ಚಿಯನ್ ಪ್ರೌಢಶಾಲೆಯ ಅಭಿವೃದ್ಧಿಗೂ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಹೇಳ್ತಾರೆ. ಮನುಷ್ಯ ಒಬ್ಬ ಶ್ರೇಷ್ಠ ಜೀವಿ. ಆದ್ದರಿಂದ ಮನುಷ್ಯನಾಗಿ ಹುಟ್ಟಿದವನು, ಮನುಷ್ಯ ಹುಟ್ಟಿದ್ದೇ ಸಮಾಜದ ಉದ್ಧಾರಕ್ಕಾಗಿ. ತಾನು ಬೆಳೆದು ತನ್ನನ್ನು ಬೆಳೆಸಿದ ಸಮಾಜವನ್ನು ಬೆಳೆಸಿಕೊಳ್ಳುವುದು ಮನುಷ್ಯನ ಕರ್ತವ್ಯ. ಈ ಒಂದು ಜೀವನ ಸತ್ಯವನ್ನು ತಲ್ಲೂರು ಶಿವರಾಮ್ ಶೆಟ್ಟರು ಬಹಳ ಎಳವೆಯಲ್ಲಿ ಅರ್ಥ ಮಾಡಿಕೊಂಡರು. ಯಾಕಂತ ಹೇಳಿದರೆ ಅವರಿಗೆ ಅವರ ತಂದೆ ತಾಯಿಗಳಿಂದ ಆ ಸಂಸ್ಕಾರ ಬಹಳ ಚಿಕ್ಕ ಪ್ರಾಯದಲ್ಲಿ ಸಿಕ್ಕಿತ್ತು. ಶಿವರಾಮ ಶೆಟ್ಟರು ಬಹಳ ಚಿಕ್ಕ ವಯಸ್ಸಿನಲ್ಲಿ ತಲ್ಲೂರನ್ನು ಬಿಟ್ಟು ಉಡುಪಿಯನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ತನ್ನ ಸಮಾಜಪರ ಕಾಳಜಿ ಮತ್ತು ಪ್ರತಿಭೆಯಿಂದ ಹಂತ ಹಂತವಾಗಿ ಬೆಳೆದು ಜಿಲ್ಲಾ ಮಟ್ಟ, ಹೆಚ್ಚೇಕೆ ರಾಜ್ಯ ಮಟ್ಟದಲ್ಲಿಯೂ ಸಹ ಹೆಸರನ್ನು ಪಡೆದು ನಮ್ಮ ಮಣ್ಣಿನ ಮಗ ಇಷ್ಟೊಂದು ಎತ್ತರಕ್ಕೆ ಏರಿ ತನ್ನ ಹೆಸರಿನ ಜೊತೆಯಲ್ಲಿ ತಲ್ಲೂರು ಸೇರಿಸಿಕೊಂಡದ್ರಿಂದ ಕೇವಲ ನಮಗೆ ಮಾತ್ರ ಅಲ್ಲ, ಊರಿನ ಪ್ರತಿಯೊಬ್ಬರಿಗೂ ಅವರು ಅಪ್ಯಾಯಮಾನರು. ಅಷ್ಟಕ್ಕೆ ಮಾತ್ರ ಇವರ ಸಾಧನೆ ಹಂಬಲ ನಿಂತಿಲ್ಲ. ದುರ್ಬಲರಿಗೆ ಸ್ಪಂದಿಸುವ ಗುಣ, ಮಿತ್ರರನ್ನು ಬಿಂಬಿಸುವ ಹಂಬಲ, ದೇಹಿ ಎಂದವರ ಪೊರೆವ ಸಂಸಾರವನ್ನು ಪ್ರೀತಿಸುವ ಸಂಸ್ಕಾರವಂತ ಮೇರುನಟ, ಘನಶ್ರೀಮಂತ ಆದರೆ ಅದೇ ರೀತಿ ಕರ್ಪೂರದಂತೆ ಕರಗುವ ಮಗು ಮನಸ್ಸಿನ ಮುಗ್ಧ ನಿಷ್ಕಲ್ಮಶ ಸಂಘಜೀವಿ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು. ಮಲ್ಪೆ ಲಯನ್ಸ್ ಕ್ಲಬ್ಬಿಗೆ 1996ಕ್ಕೆ ಸೇರಿ ಹಲವಾರು ಹುದ್ದೆಗಳನ್ನು ಕ್ಲಬ್ ಮಟ್ಟದಲ್ಲಿ ಅಲಂಕರಿಸಿ ಅವರು ಮಾಡಿದಂತಹ ಒಂದು ಲಯನಿಸಮ್ ಇರಲಿ ಅಥವಾ ರಂಗಭೂಮಿಯಲ್ಲಿರಲಿ ಅಥವಾ ಯಕ್ಷಗಾನ ಕಲಾರಂಗದಲ್ಲಿರಲಿ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ
ತುಂಬ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಬಂತು. ಇವರ ದಿನಚರಿ ಕೇಳಿದರೆ ಸ್ವಲ್ಪ ಅಚ್ಚರಿ ಎನ್ನುವಂತಿದೆ. ಮುಂಜಾನೆ 4:30ರಿಂದ ಪ್ರಾರಂಭವಾಗುವ ದಿನಚರಿ ರಾತ್ರಿ 11ರವರೆಗೆ ನಡೆಯುತ್ತದೆ. ಇದೇ ಇವರ ಯಶಸ್ಸಿನ ಏಣಿಯ ಮೆಟ್ಟಿಲುಗಳಾಗಿವೆ. ಈಜು, ಲಾಫರ್ಸ್ ಕ್ಲಬ್, ಉದ್ಯಮ, ಶಿಕ್ಷಣ, ದೈವದೇವರು, ಸಮಾಜ ಸೇವೆ ಎಲ್ಲದಕ್ಕೂ ಇವರು ಸೈ. ಇದಕ್ಕೆಲ್ಲ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೈ ಬೀಸಿ ಕರೆದಿದೆ. ನಮ್ಮ ನೆಚ್ಚಿನ ಜಿಲ್ಲಾ ಗವರ್ನರಾದ ಲಯನ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದವರು ಮಾತ್ರವಲ್ಲ, ಈ ಎಲ್ಲ ಸಂಸ್ಥೆಗಳಲ್ಲಿಯೂ ಕೂಡ ಮುಂದಾಳುತನ ವಹಿಸಿ ಅವುಗಳನ್ನು ಉನ್ನತ ಶಿಖರಕ್ಕೆ ಏರಿಸಿದವರು. ತುಳುಕೂಟ, ಯಕ್ಷಗಾನ, ರಂಗಭೂಮಿ ಇತ್ಯಾದಿ ಹಲವು ಸಂಘ ಸಂಸ್ಥೆಗಳಲ್ಲಿ ಮುಂದಾಳುತನ ವಹಿಸಿ ಉತ್ತಮ ಕೆಲಸವನ್ನು ಮಾಡಿದವರು ಮಾತ್ರ ಅಲ್ಲ, ಅವರು ಅಧ್ಯಕ್ಷರಾಗಿದ್ದಾಗ, ಉಡುಪಿಯ ಪ್ರಸಿದ್ಧ ರಂಗಭೂಮಿಯ ಅಧ್ಯಕ್ಷರಾಗಿದ್ದಾಗ ಆ ಸಂಸ್ಥೆಗೆ ಸ್ವಂತ ಕಟ್ಟಡವನ್ನು ಕಟ್ಟಿಸಿಕೊಟ್ಟವರು. ತಮ್ಮ ಆದಾಯದ ಬಹುಪಾಲನ್ನು ಸೇವಾ ಸಂಸ್ಥೆಗಳಿಗೆ ವಿನಿಯೋಗಿಸಿದವರು ಮಾತ್ರವಲ್ಲ, ಹಲವಾರು ಪುಸ್ತಕಗಳನ್ನು ಬರೆದು ಅದರ ಸಾವಿರಾರು ಪ್ರತಿಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಂಚಿದವರು. ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಚಿತ್ರದುರ್ಗ ಕಂದಾಯ ಜಿಲ್ಲೆಗಳನ್ನೊಳಗೊಂಡ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಇಷ್ಟೊಂದು ಕೆಲಸವನ್ನು ಯಾವ ಸದಸ್ಯನೂ ಮಾಡಿಲ್ಲ. ತಲ್ಲೂರು ಶಿವರಾಮ್ ಶೆಟ್ಟರು ಲಯನ್ಸ್ ಕ್ಲಬ್ ಮಲ್ಪೆಯಲ್ಲಿ ಅದರ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಾಗೂ ಇತರ ಎಲ್ಲ ಹುದ್ದೆಗಳನ್ನು ವಹಿಸಿಕೊಂಡು ನಮ್ಮ ಲಯನ್ಸ್ ಜಿಲ್ಲೆಗೆ ಬಹಳ ಒಂದು ಕೆಲಸವನ್ನು ಮಾಡಿದವರು. ಅವರ ಸೇವೆಯನ್ನು ಗುರುತಿಸಿ ನಮ್ಮ ಲಯನ್ಸ್ ಜಿಲ್ಲೆ 317C ಅವರನ್ನು ಜಿಲ್ಲಾ ಗವರ್ನರ್ ಆಗಿ ಆಯ್ಕೆ ಮಾಡಿದ್ದಾರೆ. ಅಂದಹಾಗೆ ತಲ್ಲೂರು ಶಿವರಾಮ್ ಶೆಟ್ಟಿಯಾಗಿದ್ದ ವ್ಯಕ್ತಿ ತಮ್ಮ ಉತ್ತಮ ಕೆಲಸಗಳಿಂದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯಾದರು. IVAP ಸಂಸ್ಥೆ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದರ ಜೊತೆಗೆ ಗೋಲ್ಡನ್ ಸುಪ್ರೀಂ ಎಕ್ಸಲೆನ್ಸ್ ಪ್ರಶಸ್ತಿ, ಬೆಳವಣಿಗೆ ಪ್ರಶಸ್ತಿ, ಸ್ಮೈಲ್ ಫ್ಯೂಚರ್ ಸ್ಟಾರ್ ಪ್ರಶಸ್ತಿ, ಲಯನೆಸ್ ಸಂಸ್ಥೆಗಳ ಪ್ರಶಂಸಾ ಪತ್ರ ಇವರಿಗೆ ಸಂದಿದೆ. ಇದರ ಜೊತೆಯಲ್ಲಿ ಚೇತನಾಶ್ರೀ ಪ್ರಶಸ್ತಿ, ಕರ್ನಾಟಕ ಚುಟುಕು ಸಾಹಿತ್ಯ ಸಾಂಸ್ಕೃತಿಕ ಪ್ರಥಮ ಸಮ್ಮೇಳನದಲ್ಲಿ ರಾಷ್ಟ್ರೀಯ ವಿಭೂಷಣ, ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಇವರಿಂದ 2017ರಲ್ಲಿ ಗೌರವಪೂರ್ವಕವಾಗಿ ಕೊಡಲ್ಪಟ್ಟ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಸಮಾಜ ಸೇವಾ ರತ್ನ ಪ್ರಶಸ್ತಿ ಅಲ್ಲದೆ 2017ರಲ್ಲಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಅರ್ಪಿಸಿದ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ಬಾಲ್ಯದಿಂದಲೂ ಹೃದಯಾಂತರಾಳದಲ್ಲೊಂದು ಅತೀವ ಮಿಡಿತ, ಕಣ್ಣೀರಿಗೆ ಕರಗುವ ಮನ, ಸಮಾಜ ಸೇವೆ ಮಾಡಬೇಕೆಂಬ ಇವರ ಉನ್ನತ ಅಪೇಕ್ಷೆಗೆ ನೀರು ಹಾಕಿ ಪೋಷಿಸಿ ಬೆಳೆಸಿದ್ದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮಲ್ಪೆ. ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ಹುಟ್ಟಿದ ಅದೇ ತಾರೀಕಿನಂದೇ ಈ ಸಂಸ್ಥೆಯ ಅಭಿಯಾನಕ್ಕೆ ಕಾಲಿಟ್ಟರು. ನಂತರ ಇಂದಿನವರೆಗೆ ಎಂದೂ ತಿರುಗಿ ನೋಡದೆ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದರು. ಈ ಸಂಸ್ಥೆಯಡಿ ಇವರಿಗೆ ನವ ಸಂವತ್ಸರ 2000 ಆದಿಯಲ್ಲಿ ಅಧ್ಯಕ್ಷ ಪಟ್ಟದ ಕಿರೀಟ ಸಿಕ್ಕಿತು. ಮರು ವರ್ಷವೇ ವಲಯಾಧ್ಯಕ್ಷ ಪೀಠ, ತದನಂತರ ಸಂಗಮದ ಜಿಲ್ಲಾಧ್ಯಕ್ಷ, 2004-05ರಲ್ಲಿ ಪ್ರಾಂತ್ಯಾಧ್ಯಕ್ಷ, ಮುಂದೆ ವಿವಿಧ ವಿಭಾಗಗಳ ಜಿಲ್ಲಾಧ್ಯಕ್ಷ, ಅಂತಾರಾಷ್ಟ್ರೀಯ ಅಧ್ಯಕ್ಷರ ಕಾರ್ಯಕ್ರಮ ಸಂಯೋಜಕ, ಉಪಜಿಲ್ಲಾ ರಾಜ್ಯಪಾಲ, 2018-19ನೇ ವರ್ಷಕ್ಕೆ ಪ್ರತಿಷ್ಠಿತ ಲಯನ್ಸ್ ಜಿಲ್ಲೆ 317Cಯ ಅತ್ಯುನ್ನತ ಪದವಿ ಜಿಲ್ಲಾ ಗವರ್ನರ್ ಹುದ್ದೆಯ ಚುಕ್ಕಾಣಿ ಇವರ ಕೈಗೆ ಸಿಕ್ಕಿದೆ. ಅಂದರೆ ಇವರ ಸಾಧನೆ ಎಷ್ಟಿರಬಹುದು ಅನ್ನೋದನ್ನು ನೀವೇ ಗಮನಿಸಿ. ತಾನು ಅಧ್ಯಕ್ಷನಾಗಿ ಇರುವಂಥ ಸಂದರ್ಭದಲ್ಲಿ ಈ ಹೋಟೆಲ್ ಉದ್ಯಮದಾರರ ಸಂಘವನ್ನೊಂದು ಆರಂಭಿಸಿ ಇದರಿಂದ ಎಲ್ಲ ಹೋಟೆಲು ಮಾಲಕರಿಗೂ ಅವರ ಮುಖಾಂತರ ಎಲ್ಲ ಹೋಟೆಲು ಕೆಲಸಗಾರರಿಗೂ ಆರ್ಥಿಕ ಸಹಾಯವನ್ನು ನೀಡಬೇಕಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು 2 ವರ್ಷಗಳಿಂದ ಈ ಹೋಟೆಲ್ ಉದ್ಯಮದಾರರ ಸಂಘ ಇದನ್ನು ಆರಂಭಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದಲ್ಲದೆ ಶಿವರಾಮ್ ಶೆಟ್ಟರದ್ದು ಒಂದು ಅತ್ಯಂತ ಒಂದು ದೊಡ್ಡ ಗುಣ ಅಂತ ಹೇಳಿದರೆ, ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲ ವಾರ್ಷಿಕೋತ್ಸವದ ಚಟುವಟಿಕೆಗಳೆಲ್ಲ ಮುಗಿದ ನಂತರ ತಾನೇ ಸ್ವತಃ ವೇಷ ಹಾಕ್ಕೊಂಡು ವೇಷಧಾರಿಯಾಗಿ ಎಲ್ಲ ಸದಸ್ಯರನ್ನು
ರಂಜಿಸುವ ನಿಟ್ಟಿನಲ್ಲಿ ಒಂದು ಯಕ್ಷಗಾನವನ್ನು ಆಯೋಜಿಸಿ ಇದರಿಂದ ನಮ್ಮ ಎಲ್ಲ ಸದಸ್ಯರಿಗೆ ಮನರಂಜನೆ ಒದಗಿಸುವಂಥ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲಾ ಹೋಟೆಲ್ ಮಾಲಕರ ಸಂಘದ ನೇತೃತ್ವ ವಹಿಸಿಕೊಂಡ ನಂತರ ನಮ್ಮ ಶಿವರಾಮ್ ಶೆಟ್ಟರು ಉಳಿದ ಎಲ್ಲ ಜಿಲ್ಲೆಯ ಹೋಟೆಲ್ ಮಾಲಕರ ಸಂಘ, ಉದಾಹರಣೆಗಾಗಿ ನಮ್ಮ ಹುಬ್ಬಳ್ಳಿ ಹೋಟೆಲ್ ಮಾಲಕರ ಸಂಘ ಹಾಗೂ ಮೈಸೂರು ಅಥವಾ ನಮ್ಮ ರಾಜ್ಯ ಮಟ್ಟದ ಹೋಟೆಲ್ ಮಾಲಕರ ಸಂಘ ಎಲ್ಲ ಸಂಘಟನೆಗಳಲ್ಲಿ ಕೂಡ ನಮ್ಮ ಸಂಘವನ್ನು ತೊಡಗಿಸಿಕೊಂಡು ಎಲ್ಲರೂ ಉಡುಪಿಗೆ ಬಂದಾಗ ನಮ್ಮನ್ನು ಭೇಟಿಯಾಗಿ ನಮ್ಮೊಂದಿಗೆ ಅವರ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದು ತುಂಬ ಶ್ಲಾಘನೀಯವಾದ ವಿಷಯ. ಇಂತಹ ಉತ್ತಮರಲ್ಲಿ ಅತ್ಯುತ್ತಮರೆನಿಸಿಕೊಂಡ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ಕೃಷ್ಣನಾಡು ಉಡುಪಿಯಲ್ಲಿ ಮಿಂಚುತ್ತಿರುವ ಧೀಮಂತ ಗಿರಿಜಯಕಾಂತ. ಉದ್ಯಮ ಪರ್ವದಲ್ಲಿ ಕ್ರಾಂತಿಯ ತೇರನೆಳೆದ ಹೊಸತನ ತಂದ ಶ್ರೀವಸಂತ. ನಮ್ಮ ಅಧ್ಯಕ್ಷರು ತಲ್ಲೂರು ಶಿವರಾಮ್ ಶೆಟ್ಟಿಯವರ ಬಗ್ಗೆ ಮಾತಾಡಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಸುಮಾರು 2 ವರ್ಷಗಳ ಕಾಲ ರಂಗಭೂಮಿಯ ಉಪಾಧ್ಯಕ್ಷರಾಗಿದ್ದು, ರಂಗಭೂಮಿಯ ಸಂಸ್ಥಾಪಕರಾದ ಕುತ್ಪಾಡಿ ಆನಂದ ಗಾಣಿಗರ ಓರ್ವ ಒಡನಾಡಿಯಾಗಿದ್ದು, ತದನಂತರ ಆನಂದ ಗಾಣಿಗರ ಅಸೌಖ್ಯದ ನಂತರ ನಿಧನರಾದಾಗ 2010ರಿಂದ ಇಲ್ಲಿಯ ತನಕ ಪ್ರಸ್ತುತ ತನಕ ರಂಗಭೂಮಿಯ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದವರು ಶ್ರೀಯುತರು. ಮುಖ್ಯವಾಗಿ ನಾನು ಹೇಳಬೇಕಾದ್ರೆ 52 ವರ್ಷ ಕಂಡ ಈ ಸಂಸ್ಥೆಗೆ ಒಂದು ನೆಲೆ ಇರಲಿಲ್ಲ, ತನ್ನದೇ ಆದ ಸ್ವಂತ ಜಾಗ ಇರಲಿಲ್ಲ. ತಲ್ಲೂರು ಶಿವರಾಮ್ ಶೆಟ್ಟರ ಕಾಲದಲ್ಲಿ ರಂಗಭೂಮಿಗೆ ಒಂದು ಘನದಾದ ಒಂದು ಕಟ್ಟಡ ಆಯಿತು, ತನ್ನದೇ ಆದ ಸ್ವಂತ ನೆಲೆ ಆಯಿತು ಅಂತ ಹೇಳಲಿಕ್ಕೆ ಬಹಳ ಖುಷಿ ಪಡ್ತೇನೆ. ಅದಲ್ಲದೆ ತಲ್ಲೂರು ಶಿವರಾಮ್ ಶೆಟ್ಟರ ಕಾಲದಲ್ಲಿ ರಂಗಭೂಮಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯೂ ಲಭಿಸಿತು. ಸಂಸ್ಥೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇತ್ತು, ನಿರಂತರವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಗುರುತಿಸ್ಕೊಳ್ತಾ ಹೋಗ್ತಾ ಇತ್ತು. ಆದರೆ ಆ ಮೂಲಕ ಸಂಸ್ಥೆಯನ್ನು ಸರ್ಕಾರವು ಇನ್ನಷ್ಟು ಗುರುತಿಸುವ ನೆಲೆಯಲ್ಲಿ ಹೇಗೆ ಕೆಲಸ ಮಾಡಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಸಾಗಬೇಕು ಅಂತ ತೋರಿಸಿಕೊಟ್ಟವರು ತಲ್ಲೂರು ಶಿವರಾಮ್ ಶೆಟ್ಟರು. ಸಮಾಜಕ್ಕೆ ಬೇರೆ ದಾನಿಯಾಗಿ ಯಾವುದೋ ದೇವಸ್ಥಾನ ಇರ್ಬೋದು, ಕಲೆ ಇರ್ಬೋದು, ಅಥವಾ ಬಡ ವಿದ್ಯಾರ್ಥಿಗಳಿಗಿರ್ಬೋದು, ಆರ್ಥಿಕವಾಗಿ ಇದ್ದವರಿಗೆ ಅಥವಾ ಆರೋಗ್ಯದಲ್ಲಿ ತುಂಬ ಅತಿ ಅಗತ್ಯವಾದ ತುರ್ತು ಸೇವೆ ಬೇಕು ಅಂತಿದ್ದವರಿಗಿರ್ಬೋದು, ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಸಿಕ್ಕಿದ್ದನ್ನು ಸಮಾಜಕ್ಕೆ ಕೊಡು ಅಂತ ಹೇಳುವ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಬೆಳೆದವರು ತಲ್ಲೂರು ಶಿವರಾಮ್ ಶೆಟ್ಟಿಯವರು. ಅವರನ್ನು ಹತ್ತಿರದಿಂದ ನೋಡಿ ಅವ್ರನ್ನ ತುಂಬ ಕಲ್ತಿದ್ದೇವೆ. ಸಂಸ್ಥೆ ಖಂಡಿತವಾಗಿ ಅವರ ವಿಷಯದಲ್ಲಿ ಇನ್ನಷ್ಟು ಬೆಳೀತದೆ ಅಂತ ಹೇಳುವ ವಿಶ್ವಾಸ ನಮ್ಮದು. ಹಲವು ವಿಧದ ಉದ್ದಿಮೆಗಳನ್ನು ಲಾಭದಾಯಕವಾಗಿ ನಡೆಸುವ ಚಾಣಾಕ್ಷರಿವರು, ಉದ್ಯಮ ಕ್ಷೇತ್ರದ ದಿಗ್ಗಜರ ಮನಗೆದ್ದ ನಿಷ್ಣಾತ. ಇದೆಲ್ಲದರ ಫಲಶ್ರುತಿಯೇ ಕರ್ನಾಟಕ ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘ ಬೆಂಗಳೂರು. ಇವರು ನೀಡಿದ ಮಾಡಿದ ಉದ್ಯಮ ಕ್ಷೇತ್ರದ ಅತಿ ಶ್ರೇಷ್ಠ ಉದ್ಯಮ ರತ್ನ ಪ್ರಶಸ್ತಿ ಇವರಿಗೆ ಸಂದಿರೋದು. ಇಷ್ಟು ಮಾತ್ರವಲ್ಲ, ಯಕ್ಷಗಾನ ರಂಗದಲ್ಲೂ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಹಲವು ಪತ್ರಿಕೆಗಳ ಅಂಕಣಕಾರರಾಗಿ ಜನಮನ್ನಣೆ ಪಡೆದಿರುವ ಇವರು ಯಕ್ಷಗಾನ ಪ್ರೇಮಿ. 68 ವರ್ಷದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು ಲಯನ್ಸ್ ರಂಗಭೂಮಿ, ಯಕ್ಷಗಾನ ಕೇಂದ್ರ ಮತ್ತು ಕಲಾರಂಗಕ್ಕಲ್ಲದೆ ತಮ್ಮ ಸಾಮಾಜಿಕ ಸೇವೆಯ ಪರಿಧಿಯನ್ನು ಹಲವು ಸಂಘ ಸಂಸ್ಥೆಗಳ ಏಳಿಗೆಗೆ ವಿಸ್ತರಿಸಿದ್ದಾರೆ. ಶಿವರಾಮ್ ಶೆಟ್ಟರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡಬೇಕಾದರೆ ಬಹಳಷ್ಟಿದೆ. ಆದರೆ ಅವರನ್ನು ನಾನು ಒಂದು ಉದ್ಯಮಿಯಾಗಿ ನಾನು ಸಾರ್ವಜನಿಕರ ನೆಲೆಯಲ್ಲಿ ನಾನು ಕಂಡವ. ಕಲಾರಂಗದ ಅಧ್ಯಕ್ಷರಾದ ಮೇಲೆ ಅವರನ್ನು ಹತ್ತಿರದಲ್ಲಿ ಕಂಡವ. ಯಕ್ಷಗಾನ ಕಲಿಬೇಕೆನ್ನುವ ಒಂದು ಆಶೆಯನ್ನು ಹೊತ್ತು ನಮ್ಮ ಕೇಂದ್ರಕ್ಕೆ ಬಂದಾಗ ನಾನು ಅವರನ್ನು ಪ್ರೀತಿಪೂರ್ವಕದಿಂದ ಸ್ವಾಗತ ಮಾಡಿ ಕೆಲವಷ್ಟು ಯಕ್ಷಗಾನವನ್ನು ಅವರಿಗೆ ಹೇಳಿಕೊಟ್ಟಿದ್ದೇನೆ. ಮತ್ತು ಅವರಿಂದ ಬಹಳಷ್ಟು ನಮ್ಮ ಸಂಸ್ಥೆಗೆ ಪ್ರಯೋಜನ ಆಗಿದೆ. ಕೊಡುಕೈ ದಾನಿಗಳವರು. ಅವರು ಪ್ರೀತಿ ಇಟ್ಟು ನಮ್ಮ ಕೇಂದ್ರದಲ್ಲಿ ಈ ವರ್ಷ ಒಂದು 60 ಮಕ್ಕಳಿದ್ದಾರೆ. ಪ್ರತಿ ವರ್ಷವೂ 60 ಮಕ್ಕಳ ಒಂದು ಸಮೂಹ ನಮ್ಮ ಕೇಂದ್ರದಲ್ಲಿ ಕಲಿತಾ ಇರ್ತಾರೆ. ಶಾಲೆಯ ವಿದ್ಯಾಭ್ಯಾಸದ ಜೊತೆಯಲ್ಲಿ ಯಕ್ಷಗಾನ. ತಲ್ಲೂರು ಶಿವರಾಮ್ ಶೆಟ್ಟರು ಬರುವವರೆಗೆ ನಮಗೆ ಆರ್ಥಿಕವಾಗಿ ಬಹಳಷ್ಟು ನಾವು ಹಿಂದೆ ಉಳಿದಿದ್ದಂಥ ಸಮಯದಲ್ಲಿ ಅವರು ನಮಗೆ ಬಂದು ಬಹಳಷ್ಟು ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಹೊರಗಿನ ಮಕ್ಕಳು ಕಲಿಯುವ ಶಿಕ್ಷಣದಿಂದ ವಂಚಿತರಾದಂಥ ಮಕ್ಕಳಿಗೆ ಶಾಲೆಗಳಿಗೆ ಹೋಗಿ ಆ ಪುಸ್ತಕಗಳನ್ನು ಕೊಡುವಂಥದ್ದು, ಸಾಹಿತ್ಯದ ಬಗ್ಗೆ ಆ ಮಕ್ಕಳಿಗೆ ಒಂದು ಪ್ರಜ್ಞೆ ಬರುವ ಹಾಗೆ ಮಾಡುವಂಥ ಒಂದು ಶಿವರಾಮ್ ಶೆಟ್ಟರ ಒಂದು ಕೆಲಸ
ಬಹಳ ಒಂದು ಅಮೋಘವಾದುದು, ಅದ್ಭುತವಾದುದು. ರಾಮಚಂದ್ರನೇ ವಾರಿಧಿ ಶಯನನೇ ಶ್ರೀರಾಮಚಂದ್ರನೇ ವಾರಿಧಿ ಶಯನನೇ ಘೋರ ರಕ್ಕಸಗರನೇ ಘೋರ ರಕ್ಕಸಗರನೇ ರಾಮ ಜಯ ರಾಮ ರಘುರಾಮ ಶ್ರೀರಾಮ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ರಾಮ ರಾಮ ರಾಮ, ನಿನ್ನನ್ನು ಅದೆಷ್ಟು ವರ್ಷಗಳು ನಿನ್ನನ್ನು ಕಾಣಲು ಕಾಯ್ತಾ ಇದ್ದೀನಿ. ತ್ರೇತಾಯುಗದಲ್ಲಿ ಕೊಟ್ಟ ಮಾತಿನಂತೆ ದ್ವಾಪರದಲ್ಲಿ ನಿನ್ನ ದರ್ಶನವಾಗಬೇಕಿತ್ತು. ಓ ಭಗವಂತ, ಇಲ್ಲಿವರೆಗೂ ನಿನ್ನ ದರ್ಶನ ಆಗಲಿ. ಭಕ್ತರಿಗೆ ಕೊಟ್ಟ ಮಾತು ಎಂದೂ ನೀನು ತಪ್ಪುವುದಿಲ್ಲ. ಇನ್ನಲ್ಲದಿದ್ದರೂ ನಾಳೆ ಅದು ನಿನ್ನ ದರ್ಶನವಾದಿತ್ತು. ನಿನ್ನ ನಾಮಸ್ಮರಣೆಯಲ್ಲಿ ನಿರ್ಮಿತವಾದ ಆ ಸೇತುವೆ ಬಳಿಯಲ್ಲಿ ನಿನ್ನ ಧ್ಯಾನ ಮಾಡುತ್ತೇನೆ. ರಾಮ 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 7 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿದ್ದಾಗ ಯಕ್ಷಗಾನ ಕಲಾರಂಗ ತೀವ್ರತರವಾಗಿ ತನ್ನ ಅಭಿವೃದ್ಧಿಯನ್ನು ಸಾಧಿಸಿತ್ತು ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ವಿದ್ಯಾಪೋಷಕ್ ಉಡುಪಿ ಜಿಲ್ಲೆಯ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗಾಗಿ ರೂಪಿತವಾದ ಸಂಸ್ಥೆ. ವಿದ್ಯಾರ್ಥಿ ವೇತನದ ಮೊತ್ತ ವೃದ್ಧಿಯಾಗುತ್ತಾ ಹೋಯಿತು. 5-6 ಮನೆಗಳನ್ನು ಅವರ ಅವಧಿಯಲ್ಲಿ ಕಟ್ಟಿಸಿಕೊಟ್ಟೆವು ವಿದ್ಯಾರ್ಥಿಗಳಿಗೆ. ಅದರೊಟ್ಟಿಗೆ ಯಕ್ಷ ಶಿಕ್ಷಣಕ್ಕೂ ಕೂಡ ಅವರು ಪ್ರೋತ್ಸಾಹ ನೀಡುತ್ತಾ ಬಂದರು. ಮುಂಜಾನೆ 6-7 ಗಂಟೆಗೆ ಹೆಜ್ಜೆಯನ್ನು ಕಲಿಯುತ್ತಾ ಅವರು ಒಬ್ಬ ಕಲಾವಿದನಾಗುವಲ್ಲಿ ಪಟ್ಟ ಪರಿಶ್ರಮವನ್ನು ನೋಡಿದಾಗ ಶಿವರಾಮ ಶೆಟ್ಟರಿಗಿರುವ ಹಠ, ಛಲ ಮತ್ತು ಒಂದು ಹಿಡಿದ ಕೆಲಸದ ಬಗ್ಗೆ ಇರುವ ಶ್ರದ್ಧೆಯ ಆಳ ಹರಿವೆಷ್ಟು ಎಂಬುದು ಅರ್ಥ ಆಗ್ತದೆ. ಅವರು ಕುಟುಂಬ ವತ್ಸಲನಾಗಿ ಅವರು ವೇಷಧಾರಿಯಾಗಿ ಬಂದಾಗ ಪ್ರತಿ ದಿವಸವೂ ಅವರ ಧರ್ಮಪತ್ನಿ ಕಡೆಕಾರು ಗಿರಿಜಾ ತಲ್ಲೂರು ಶಿವರಾಮ ಶೆಟ್ಟರು ಬಂದು ತನ್ನ ಪತಿಯ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ದರು, ಅದನ್ನು ಸಂಭ್ರಮಿಸ್ತಾ ಇದ್ದರು. ಇದು ಬಹಳ ವಿರಳ. ಪತಿ ಪತ್ನಿಯರು ಅಷ್ಟು ಅನ್ಯೋನ್ಯವಾಗಿದ್ದರು. ಈ ರೀತಿ ಒಬ್ಬ ಕುಟುಂಬದ ಸದಸ್ಯನಾಗಿ ಕೂಡ ನಾನು ತಲ್ಲೂರು ಶಿವರಾಮ ಶೆಟ್ಟರ ಒಂದಿಗೆ ಬೆಳೆದಂಥ ಒಂದು ಸುಖವನ್ನು ನೆನಪಿಸಿಕೊಳ್ತಾ ಇದ್ದೇನೆ. 2 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ಶ್ರೀಯುತರು 2010ರಿಂದ ಇಲ್ಲಿಯ ತನಕ ಆದ್ಯರಾಗಿ ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕುರುಕ್ಷೇತ್ರ ಮೂಲೆ ಮೂಲೆಯಲ್ಲಿ ಹುಡುಕಿದ್ರು ಕೂಡ ಗೌರವ ಸಿಗಲಿಲ್ಲ. ಆದ್ರೆ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ಎಲ್ಲಿದ್ದಾನಂತ ಹುಡುಕಿ ತಂದು ಹೇಳಬೇಕು. ಆದ್ರೆ ಇಷ್ಟುವರೆಗೆ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಯಾರಲ್ಲಿ ಅನಿತರಲ್ಲಿ ಶವರ ರೈತಂದು ಭಿನ್ನವಿಸಿದರು. ಅದನ್ನು ಕಳೆಯುವುದಕ್ಕಾಗಿ ಮರ ಹತ್ತಿದವುದೇ. ಮರ ಹತ್ತಿದಾಕೆ ಯಾಕೆ ಮರ ಹತ್ತಿ? ಹಾಗಲ್ಲ, ಮರ ಹತ್ತಿದ್ದಂದ್ರೆ ನಾವು ಮರ ಹತ್ತಿ ನೋಡಿದ್ರೆ ಬೆಳ್ಳಕ್ಕಿಗಳು ಎಲ್ಲಿದ್ದಾವೆ? ಬೆಳ್ಳಕ್ಕಿಗಳು ನೀರಿದ್ದಲ್ಲಿ ಹೋಗುವುದಲ್ಲ. ಹಾಗಾಗಿ ಬೆಳ್ಳಕ್ಕಿಗಳನ್ನು ಹುಡುಕುವಾಗ ಒಂದು ಕಡೆ ಹೋಗುವುದು ಕಾಣ್ತು. ದರ ಮರ ಹಿಡಿದವರೇ ಓಡ್ಲಿಕ್ಕೆ ಶುರು ಮಾಡಿದ್ರು. ಹೋದವರೇ ನೀರು ಕಳೆದಲ್ಲ, ಸರಿ ತಗೊಂಡದ್ ಬುದ್ಧಿ. ನೀರು ತಗೊಂಡಾದ ನಂತರ ಅಲ್ಲಿ ಸ್ವಲ್ಪ ಆಟ ಆಡುವಂತ ಮನಸ್ಸಾಯ್ತು. ಆಟ ಆಡ್ಲಿಕ್ಕೆ ಶುರು ಮಾಡಿದೆವು. ನೀರಾಟ ಮುಗಿದ ಮೇಲೆ ಸ್ವಲ್ಪ ನಿದ್ರೆ ಮಾಡುವ ಮನಸ್ಸಾಯ್ತು. ಹೋಗಿ ನಿದ್ರೆ ಅವನಿಗೆ ಇಲ್ಲ ನಿದ್ರೆ ಬರ್ತದೆ. ಆಗಲ್ಲ ಬುದ್ಧಿ, ನಿದ್ರೆ ಮಾಡುವ ಮನಸ್ಸಾದದ್ದು ಹೌದು, ಆದ್ರೆ ನಿದ್ರೆ ಮಾಡ್ಲಿಲ್ಲ. ಒಂದು ಕಣ್ಣು ಬಿಟ್ಟು ನೋಡ್ತಾ ಇದ್ದೇನೆ. ಯಾರಂದ್ರೆ ನೀವು ಹೋದಂತ ಕೆಲಸ ಆಗ್ಬೇಕಲ್ಲ, ಹಾಗಾಗಿ ನೋಡ್ತಾ ಇರುವಾಗ ನಾವು ಹೋದಂತಹ ಸರೋವರದ ಪಕ್ಕದಲ್ಲಿ ಇನ್ನೊಂದು ಸರೋವರ ಉಂಟು. ಅದು ದೈಪಯ್ಯನ್ ಸರೋವರ. ದೈಪಯ್ಯ ಸರೋವರ.
ಒಟ್ಟಾರೆ ಉದ್ಯಮದ ಜೊತೆಗೆ ಸಮಾಜ ಸೇವೆ, ರಂಗಭೂಮಿ, ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ತಮ್ಮನ್ನು ಸೀಮಿತವಾಗಿಸಿದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೇರಲಿ, ಮತ್ತಷ್ಟು ಪ್ರಶಸ್ತಿಗಳು ಇವರ ಮಡಿಲು ಸೇರಿ ಮಗದಷ್ಟು ಸೇವೆ ಇವರಿಂದಾಗಲಿ ಅನ್ನೋದೇ ಎಲ್ಲರ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ತಲ್ಲೂರು ಶಿವರಾಮ ಶೆಟ್ಟಿಯವರು ನಿಜಕ್ಕೂ ಅಪರೂಪದ ಕಣ್ಮಣಿ. ಇವರ ಜೀವನದ ಸಾಧನೆಗಳು ಇಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.